ರಾಹುಲ್ ಮಿಂಚಿನ ಸಂಚಾರವನ್ನ ನಡೆಸಿದರು. ಮೀನುಗಾರ ಮುಖಂಡರೊಂದಿಗೆ ಚರ್ಚೆ, ಸೇವಾದಳ ಕಚೇರಿ, ನಾರಾಯಣ ಗುರು ಮಂದಿರ ಭೇಟಿ, ಕಾರ್ಯಕರ್ತರ ಸಮಾವೇಶ ಹೀಗೆ ಕರಾವಳಿಯಲ್ಲಿ ಇಂದು ರಾಹುಲ್ ಹವಾ ಕಾಣಸಿಕ್ಕಿತು. ಕರಾವಳಿಯಲ್ಲಿ ಮೊದಲ ಜನಾಶೀರ್ವಾದ ಯಾತ್ರೆ ಆರಂಭವಾಗಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹಮ್ಮಿಕೊಳ್ಳುತ್ತಿರುವ ಜನಾಶೀರ್ವಾದ ಯಾತ್ರೆ ಇದು 3ನೇಯದು. ಆದರೆ ಕರಾವಳಿಯಲ್ಲಿ ರಾಹುಲ್ ಹಮ್ಮಿಕೊಂಡಿರುವ ಈ ಯಾತ್ರೆ ಮಹತ್ವ ಪಡೆದುಕೊಂಡಿದೆ. ಕಾಂಗ್ರೆಸ್ ಭದ್ರಕೋಟೆಗೆ ಬಿಜೆಪಿ ಮತ್ತೆ ಲಗ್ಗಿಡಲು ಪ್ರಯತ್ನ ಮಾಡುತ್ತಿದ್ರೆ, ಇತ್ತ ಕಾಂಗ್ರೆಸ್ ಬಿಜೆಪಿ ಪ್ರಯತ್ನವನ್ನ ಬುಡಮೇಲು ಮಾಡಲು ಯತ್ನಿಸುತ್ತಿದೆ. ಇದರ ಭಾಗವಾಗಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕರಾವಳಿಯಲ್ಲಿ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದ ತೆಂಕಾಯರ್ಮಾಳಿನ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಹೆಲಿಪ್ಯಾಡ್ನಲ್ಲಿ ಬಂದಿಳಿದ ರಾಹುಲ್ ಬಳಿಕ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಬೆರೆತರು. ಮೀನುಗಾರ ಮುಖಂಡರ ಮನೆಗೆ ಭೇಟಿ ನೀಡಿ ಅಲ್ಲಿ ಮೀನುಗಾರರೊಂದಿಗೆ ಚರ್ಚೆ ನಡೆಸಿದ್ರು. ಬಳಿಕ ರಾಜ್ಯದ ಮೊದಲ ಸೇವಾದಳ ತರಬೇತಿ ಕೇಂದ್ರದ ಉದ್ಘಾಟನೆ ನಡೆಸಿ ಬಳಿಕ ಪಡುಬಿದ್ರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ತನ್ನ ಭಾಷಣದ ಉದ್ದಕ್ಕೂ ಬಸವಣ್ಣನವರ ನುಡಿದಂತೆ ನಡೆ ಎಂಬ ವಚನ ಪ್ರಸ್ತಾಪಿಸಿ ಮೋದಿಗೆ ಟಾಂಗ್ ನೀಡಿದ್ರು. ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿ ನುಡಿದಂತೆ ನಡೆಯಿರಿ ಅಂತ ವಾಗ್ದಾಳಿ ನಡೆಸಿದ್ರು. ವಿರೋಧ ಪಕ್ಷದವರಾದ ಭಾರತೀಯ ಜನತಾ ಪಾर्टिಯವರು धर्मದ ವಿಚಾರದಲ್ಲಿ ನಮ್ಮ ಮುಂದೆ ಮಾತನಾಡ್ತಾ ಇದ್ದಾರೆ. मगर जहां भी जाते हैं वो एक व्यक्ति को दूसरे व्यक्ति से बांटने का काम करते हैं, तोड़ने का काम करते हैं. ಭಾರತೀಯ ಜನತಾ ಪಾर्टिಯವರು ದೇಶದ ಯಾವುದೇ ಮೂಲೆಗೆ ಹೋದ್ರೂ ಸಹ ಒಬ್ಬ ವ್ಯಕ್ತಿಯನ್ನ ಮತ್ತೊಬ್ಬ ವ್ಯಕ್ತಿಯ ವಿರುದ್ಧ ದ್ವೇಷ ಸಾಧಲಿಕ್ಕೆ ಈ ಜನರನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. एक तरफ नारायण गुरु और बसवना की प्रशंसा करेंगे. ಒಂದು ಕಡೆ ಈ ಜನ ಗುರು ನಾರಾಯಣರವರು ಮತ್ತು ಬಸವಣ್ಣನವರ ತತ್ವವನ್ನ ಬಹಳ ಹೊಗಳುತ್ತಾರೆ. और दूसरी तरफ जिन चीजों के खिलाफ ये दो महापुरुष लड़े वो काम बीजेपी के लोग रोज करेंगे. ಏನು ಈ ಮಹಾಪುರುಷರು ತಮ್ಮ ತತ್ವ ಸಿದ್ಧಾಂತವನ್ನ ಪ್ರಚಾರ ಮಾಡಿದ್ರು, ಆ ಒಂದು ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರು ಪ್ರತಿ ದಿವಸವೂ ಸಹ ಮಾಡ್ತಾ ಇದ್ದಾರೆ. ರಾಹುಲ್ ಪ್ರವಾಸದ ಹಿನ್ನೆಲೆಯಲ್ಲಿ ರಾಜ್ಯದ ಘಟಾನುಘಟಿ ನಾಯಕರು ಉಡುಪಿಗೆ ಆಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ವೀರಪ್ಪ ಮೊಯ್ಲಿ ಸೇರಿದಂತೆ 20ಕ್ಕೂ ಅಧಿಕ ನಾಯಕರು ರಾಹುಲ್ಗೆ ಸಾಥ್ ನೀಡಿದ್ರು. ದೇಶದಲ್ಲಿ ವಿಷಮ ವಾತಾವರಣ ನಿರ್ಮಾಣವಾಗಿದೆ. ನೋಟು ಅಮಾನ್ಯ ನಡೆಸಿ ಕಪ್ಪು ಕುಳಗಳ ಮನಿ ವೈಟ್ ಆಗಿದೆ. ಮೋದಿ ಸುಳ್ಳುಗಾರ, ಕೇಂದ್ರದ್ದು ಯೂಟರ್ನ್ ಸರ್ಕಾರ. ಆರ್ಎಸ್ಎಸ್ ಕರಾವಳಿಯನ್ನ ಕೋಮುವಾದದ ಪ್ರಯೋಗಾಲಯ ಮಾಡಲು ಹೊರಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಅವರು ಏನು ಹೇಳಿದ್ರು ಈ ದೇಶಕ್ಕೆ ಅದು ಆಗ್ಲಿಲ್ಲ. ಕಪ್ಪು ಹಣ ತೊಡೆದಾಕಕ್ಕೆ ಸಾಧ್ಯ ಆಗ್ಲಿಲ್ಲ. ಭ್ರಷ್ಟಾಚಾರ ನಿಲ್ಲಿಲ್ಲ. ಭಯೋತ್ಪಾದನೆ ಕಡಿಮೆ ಆಗಲಿಲ್ಲ. ಇವತ್ತು ಕೋಟಾ ನೋಟುಗಳ ಹಾವಳಿನೂ ಕೂಡ ತಪ್ಪಲಿಲ್ಲ. ಒಂದು ಮಾತನ್ನ ಹೇಳಿದ್ರು ಗೋವಾದಲ್ಲಿ ನರೇಂದ್ರ ಮೋದಿಯವರು, ನಾನು ಡಿಮಾನಿಟೈಸೇಷನ್ ಮಾಡೋದ್ರ ಮೂಲಕ ಕಪ್ಪು ಹಣ ಇರ್ತಕ್ಕಂಥವ್ರನ್ನ ನಿದ್ದೆಗೆಡಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವ್ರು ಯಾರು ನಿದ್ದೆಗೆಡಲಿಲ್ಲ. ನಿದ್ದೆಗೆಟ್ಟವರು ಸಾಮಾನ್ಯ ಜನರು, ಬಡವರು, ದಲಿತರು, ಹಿಂದುಳಿದವರು, ಸಣ್ಣ ವ್ಯಾಪಾರಗಾರರು, ಮೀನುಗಾರರು. ಮುಂದಿನ ಚುನಾವಣೆಯ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರ ಕರಾವಳಿ ಪ್ರವಾಸ ಅತ್ಯಂತ ಮಹತ್ವದ್ದು. ಬಸವಣ್ಣ ಹಾಗೂ ನಾರಾಯಣ ಗುರುಗಳ ಹೆಸರು ಪ್ರಸ್ತಾಪಿಸಿ ಇಲ್ಲಿನ ಬಿಲ್ಲವರ ಸಮುದಾಯದ ಓಲೈಕೆಯನ್ನ ಮಾಡಿದ್ದಾರೆ. ಆದರೆ ರಾಹುಲ್ ಯಾವುದೇ ಟೆಂಪಲ್ ರನ್ ನಡೆಸಿಲ್ಲ. ಒಟ್ಟಾರೆಯಾಗಿ ರಾಹುಲ್ ಪ್ರವಾಸ ಕಾಂಗ್ರೆಸ್ಗೆ ಹೇಗೆ ಲಾಭ ಮಾಡಿಕೊಡುತ್ತೆ ಎಂಬುದನ್ನು ಕಾದು ನೋಡಬೇಕು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.